ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಟಿ ಮೋಹನ್ ದಾಸ್ ಪೈ ಪ್ರಾಯೋಜಿತ ಶ್ರೀಮತಿ ಟಿ ವಿಮಲಾ ಪೈ ಹೆಸರಿನಲ್ಲಿ ಪ್ರತಿ ವರ್ಷ ಕೊಡ್ತಾ ಇರುವ ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ 2019ನೇ ಸಾಲಿನ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರಿಗೆ ಪ್ರದಾನ ಮಾಡಲಾಯಿತು. ಅಮೃತ ಸೋಮೇಶ್ವರ ಅವರ ಸ್ವಗೃಹ ಒಲುಮೆಯಲ್ಲಿ ಮಾಹೆ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಬಳಿಕ ಮಾತನಾಡಿದ ಅವರು ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರ ಗಮನ ಹರಿಸದೆ ಸಾಧಕರನ್ನ ಗುರುತಿಸಿ ಟಿ.ವಿ. ಮೋಹನ್ ದಾಸ್ ಪೈ ಪ್ರಾಯೋಜಿತ ಶ್ರೀಮತಿ ಟಿ ವಿಮಲಾ ವಿ ಪೈ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಗೋವಿಂದ ಪೈ ಸ್ಮಾರಕ ಪ್ರಶಸ್ತಿಯನ್ನ ಪ್ರದಾನ ಮಾಡುತ್ತಾ ಬಂದಿದ್ದು, ಈ ಸಾಲಿನಲ್ಲಿ ರಾಜ್ಯದ ಖ್ಯಾತ ಸಾಹಿತಿ, ಯಕ್ಷಗಾನ ಸಂಶೋಧಕ, ವಿದ್ವಾಂಸರಾದ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರಿಗೆ ನೀಡಲಾಗುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದ್ರು. ಅಮೃತರು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಿದ ಸೇವೆ ಬಹಳ ಅಪಾರ. ಅವರು ಕಾದಂಬರಿಕಾರರಾಗಿ, ಅನುವಾದಕರಾಗಿ, ಕಥಾ ಸಂಕಲನ, ಕವನ ಸಂಕಲನ, ರೇಡಿಯೋ ರೂಪಕ, ಧ್ವನಿ ಸ್ವರಳಿಗೆ ಸಾಹಿತ್ಯ, ನಾಟಕ, 25ಕ್ಕೂ ಹೆಚ್ಚು ಯಕ್ಷಗಾನ ಪ್ರಸಂಗಗಳು. ಇವಾಗ ಪ್ರಭಾಕರ್ ಜೋಶಿಯವರ ಅದ್ರ ವಿಷಯ ನಾನು ಕೊಡೋದೊಬ್ಬ ಯಕ್ಷಗಾನದ ಫಾಲೋವರ್ ಮತ್ತು ಯಕ್ಷಗಾನ ಕೃತಿಗಳು, ಗಾದೆಗಳು, ಶಬ್ದಕೋಶ, ವಚನ ಸಾಹಿತ್ಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಖ್ಯಾತ ಸಾಹಿತಿ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅವರು ಮಾತನಾಡಿ, ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಬಂಧ ಲೇಖನದ ಬೃಹತ್ ಗ್ರಂಥವನ್ನ ಎಂಜಿಎಂ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮೆರವಣಿಗೆಯಲ್ಲಿ ಪಲ್ಲಕ್ಕಿಯ ಮೂಲಕ ತಂದು ಇರಿಸಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಂದ ಲೋಕಾರ್ಪಣೆಗೊಳಿಸಲಾಗಿತ್ತು. ಅಂತಹ ಮಹಾನ್ ಸಾಹಿತಿಯ ಹೆಸರನ್ನ ಚಿರಸ್ಮರಣೀಯ ಮಾಡುವ ನಿಟ್ಟಿನಲ್ಲಿ ಮಹೇಶ್ ಶ್ಲಾಘನೀಯ ಕಾರ್ಯ ಮಾಡಿರಿ ಎಂದು ಹೇಳಿದ್ರು. ಯಾವ ಮಹಾನ್ ಪುರುಷರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದಾರೋ ಮಣಿಪಾಲದವರು ಆ ಮಹಾನುಭಾವನ ಕುರಿತು ಒಂದು ಮಾತನ್ನು ಹೇಳಿದ್ದು, ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಕೊಡುವರು ಬೇಡ ಅಂತ ಅಂದದ್ದು. ಅವರನ್ನು ಹಲವಾರು ಬಾರಿ ಕನ್ನಡ ಸಾಹಿತ್ಯ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಬೇಕಂತ ಆಗುವಾಗ ಅವರು ಓದಿದೆ. ಗೋವಿಂದ ಪೈ ಪ್ರಶಸ್ತಿ 1 ಲಕ್ಷ ರೂಪಾಯಿಗಳ ಮೊತ್ತದ ಚೆಕ್ ಹಾಗೂ ಸ್ಮರಣಿಕೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಅಮೃತ ಸೋಮೇಶ್ವರ ಅವರು, ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಪ್ರಶಸ್ತಿಗಳನ್ನ ಅಪೇಕ್ಷಿಸಿಲ್ಲ. ಈ ಪ್ರಶಸ್ತಿ ನನ್ನ ಘನತೆ, ಗಾಂಭೀರ್ಯ ಹೆಚ್ಚಿಸಿಲ್ಲ. ವರ್ಚಸ್ಸು ಮೀರಿ ಬದುಕುವ ಜಾಯಮಾನ ನನ್ನದಲ್ಲ. ಹಿಂದಿನಂತೆಯೇ ವಿನಯಶೀಲನಾಗಿ ಎಲ್ಲರ ಜೊತೆ ಬೆರೆಯುತ್ತೇನೆ. ಪೂಜನೀಯ ಸ್ಥಾನದಲ್ಲಿರುವ ಗೋವಿಂದ ಪೈ ಅವರ ಹೆಸರಿನಲ್ಲಿ ಸಂದ ಪ್ರಶಸ್ತಿ ವಿಶೇಷ ಮೌಲ್ಯವುಳ್ಳದು ಎಂದು ಹೇಳಿದ್ರು. ಇಂಥದ್ದೊಂದು ಪ್ರಕರಣ ನಮ್ಮ ಮನೆ ಅಂಗಳದಲ್ಲಿ ನಡೆಯುತ್ತದೆ ಅಂತ ನಾನು ಸ್ವಪ್ನೇಪಿ ಭಾವಿಸಿರಲಿಲ್ಲ. ನಾನು ನಿಮಗೆ ತಿಳಿದ ಹಾಗೆ ಯಾವತ್ತೂ ಯಾವುದೇ ಪ್ರಶಸ್ತಿ, ಗೌರವ ಇತ್ಯಾದಿಗಳನ್ನು ಬಯಸಲಿಲ್ಲ, ಅವಕ್ಕಾಗಿ ಹಪಾರ್ಪಿಸಲು ಇಲ್ಲ. ಆದರೆ ಕೆಲವೊಂದು ಗೌರವಗಳು ನನ್ನ ಮತ್ತು ನಮ್ಮ ಬಳಗದವರ ಒಂದು ಸುದೈವದಿಂದ ನಮ್ಮಲ್ಲಿವರೆಗೆ ಬಂದು. ಈ ಸಂದರ್ಭ ಯಕ್ಷಗಾನ ವಿದ್ವಾಂಸ ಡಾಕ್ಟರ್ ಪ್ರಭಾಕರ್ ಜೋಶಿ, ಮಾಹೆ ಆಡಳಿತಾಧಿಕಾರಿ ಡಾಕ್ಟರ್ ಎಚ್. ಶಾಂತರಾಮ್, ಕುಲಸಚಿವ ಡಾಕ್ಟರ್ ನಾರಾಯಣ ಸಬಾಯಿತ್ ಹಾಗೂ ಮಂಗಳೂರು ವಿಶ್ವ ಕೊಂಕಣಿ ಕೇಂದ್ರದ ಅಧ್ಯಕ್ಷ ಬಸ್ತಿ ವಾಮನ್ ಶೆಣೆ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 10 7 ಉಳ್ಳಾಲ.